ಪಾಕ್ ಉಗ್ರರು ಪಹಲ್ಗಾಮ್ನಲ್ಲಿ ನಡೆಸಿದ ಕೃತ್ಯಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೈನಿಕರು ತೋರಿದ ಸಾಹಸಕ್ಕೆ ದೇಳಕಟ್ಟಿಯ ನಿಟ್ಟೆ ವಿಶ್ವವಿದ್ಯಾನಿಲಯದ ವತಿಯಿಂದ ಕ್ಷೇಮ ಆಸ್ಪತ್ರೆ ಕ್ಯಾಂಪಸ್ನ ಗ್ಲಾಸ್ ಹೌಸ್ನಲ್ಲಿ ಕೃತಜ್ಞತಾ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆಯವರು ಮಾತನಾಡಿ, ಭಾರತೀಯ ಸೇನೆಯ ಸಾಹಸಮಯ ಹೋರಾಟ ಶತ್ರು ರಾಷ್ಟ್ರವನ್ನ ಹೆಡೆಮುರಿ ಕಟ್ಟುವ ಮೂಲಕ ಸರಿಯಾದ ಪಾಠ ಕಲಿಸಿದ್ದು, ಪ್ರಧಾನಮಂತ್ರಿ ಎಚ್ಚರಿಸಿದಂತೆ ಸದ್ಯಕ್ಕೆ ವಿರಾಮ ಅಷ್ಟೇ, ಯುದ್ಧ ನಿಲ್ಲದು. ಪಾಕ್ ಭಾರತದ ಮುಂದೆ ಕದನ ವಿರಾಮ ಅಂಗಲಾಚಿದ್ದರಿಂದ ಮುಂದಿನ ದಿನಗಳಲ್ಲಾದರೂ ಆ ರಾಷ್ಟ್ರ ಶಾಂತಿಯುತವಾಗಿ ಮುಂದುವರಿಯುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ ಎಂದು ಹೇಳಿದರು. And India standing alone. We all believed we'll have a very difficult time. Some of us who have been following Indian history, we never thought the war would get over so quickly. The sacrifices made by the army people, the naval people, the air force people is something to be wondered. And I personally feel the sacrifices made by all the three wings of the Indian Army must be appreciated. For one, I believe country has made us proud. And when the Americans said that they have brought about peace, yesterday the Honorable Prime Minister made it very clear the war was closed on Indian terms. And he also said that this war was not of our choice. It was forced on us by the enemy, but the end was our choice. We decided when the opposite side asked for peace. ಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ಕುಲಸಚಿವ ಡಾಕ್ಟರ್ ಹರ್ಷ ಹಾಲಹಳ್ಳಿ, ಕ್ಷೇಮ ಡೀನ್ ಡಾಕ್ಟರ್ ಸಂದೀಪ್ ರೈ, ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ನಿವೃತ್ತ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ನಿಟ್ಟೆ ವಿಶ್ವವಿದ್ಯಾನಿಲಯದ ಅಧಿಕಾರಿ ಪ್ರಸನ್ನ ಹೆಗ್ಡೆ, ಎಬಿ ಶೆಟ್ಟಿ ಸ್ಮಾರಕ ದಂತ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಮಿತ್ರಾ ಎನ್ ಹೆಗ್ಡೆ, ವಾಯುಸೇನೆಯ ಸಿಎಂಡಿಗಳಾದ ಎಸ್ಕೆ ಪೈ ಹಾಗೂ ವಿಕೆ ಶಶೀಂದ್ರನ್, ಕರ್ನಲ್ ಬಿಎಸ್ ಘಿವಾರಿ, ಡಾಕ್ಟರ್ ರಘುನಾಥ್ ಉಪ್ಪೂರ್, ಡಾಕ್ಟರ್ ರಾಘವೇಂದ್ರ ಹುಚ್ಚನ್ನವರ್, ಗೌರವ ಕ್ಯಾಪ್ಟನ್ ಅಮ್ರೀಕ್ ಸಿಂಗ್, ಗೌರವ ಲೆಫ್ಟಿನೆಂಟ್ ವ್ಯಾಲಿ ಪಿರೇರಾ, ಸುಬೇದರ್ ದಯಾನಂದ್, ಹವಾಲ್ದಾರ್ ಸುಜಯ್ ಪಿರೇರಾ, ಹವಾಲ್ದಾರ್ ಭಾಸ್ಕರ್, ಹವಾಲ್ದಾರ್ ರಂಜಿತ್, ಎನ್ಕೆ ಸುರೇಶ್, ಎನ್ಕೆ ರಾಧಾಕೃಷ್ಣ ಪಿವಿ ಹಾಗೂ ಪ್ರಸಾದ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ಬಿ4 ನ್ಯೂಸ್, ದೇರಳಕಟ್ಟೆ.